ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್ ಪ್ರಕೃತಿ ಮುನಿಯಿನ ಪೊರ್ತುಡು ಅಧಿಕಾರಿಗಳು ಬಜ್ಜಿ ಪರಿಹಾರ ಪಟ್ಟೆರೆಗಾದು ಉಪ್ಪದೆ ಸಂತ್ರಸ್ತರನ್ನ ಒಟ್ಟುಗಿತ್ತಿದ್ದು ಅಕ್ಲಿಗೆ ಆತ್ಮವಿಶ್ವಾಸ ದಿಂಜಾವುನ ಕೆಲಸ ಮಲ್ಪಡುವುದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪಂತೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿನ ಸಭೆಟ್ 6 ಪಾತೆರಿಯರು ಪ್ರಕೃತಿ ಮುನಿವಿನ ವಿಚಾರೊಳಗೆ ಸಂಬಂಧಪಟ್ಟದ್ದು ತಾಲೂಕು ಪಂಚಾಯತ್ ಸಭಾಂಗಣಗಳು ನಡೆತನ ಅಧಿಕಾರಿಗಳ ಸಭೆಟ್ ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ನ ಯುಟಿ ಖಾದರ್ ಪಾತಿರ್ದು ಪ್ರಕೃತಿ ಮುನಿಯಿನ ಪೊರ್ತುಡು ಅಧಿಕಾರಿಗಳು ಬಜ್ಜಿ ಪರಿಹಾರ ಪಟ್ಟಿರಗಾದು ಉಪ್ಪಂದೆ ಸಂತ್ರಸ್ತರನ್ನ ಒಟ್ಟುಗಿತ್ತಿದ್ದು ಅಕ್ಲಿಗೆ ಆತ್ಮವಿಶ್ವಾಸ ದಿಂಜಾವನ ಕೆಲಸ ಮಲ್ಪೊಡು ಪಂಡಿರು ಪ್ರಕೃತಿ ವಿಕೋಪ ಪನ್ಪುಣವು ಏರ್ನಲ ಕೈಟಿಜ್ಜಿ ಅವು ದೇವೇರ್ನ ಕೈಟುಂಡು ಅಂಚಿನ ಸ್ಥಿತಿಗತಿ ಬರಂದೆ ಉಪ್ಪಡ್ ಪನ್ಪುಣವೇ ಮಾತೆರ್ನಲ ಪ್ರಾರ್ಥನೆ ಆಂಡಲ ಪ್ರಕೃತಿ ಮುನಿದ್ದು ಕಷ್ಟ ನಷ್ಟ ಆನಗ ಜನಕ್ಲಿನ ಬೇನೆ ಬೇಜಾರಡು ಪಾಲ್ದಾರಿರ ಆಪುಣವು ಆಡಳಿತ ವ್ಯವಸ್ಥೆದ ಜವಾಬ್ದಾರಿ ಆದುಂಡೊಂದು ಖಾದರ ಪಂಡಿರು ಅಧಿಕಾರಿಗಳು ಬಜ್ಜಿ ಆಕ್ಟಿವ್ ಆದುಪುನ ಮಾತ್ರ ಎತ್ತು ಪ್ರೋ ಆಕ್ಟಿವ್ ಆದ ಕಾರ್ಯ ಮಲ್ಪೊಡು ಜನಸೇವೆಡು ಬುದ್ಧಿವಂತಿಕೆದ ಒಟ್ಟುಗು ಹೃದಯವಂತಿಕೆ ಬೊಕ್ಕ ಪ್ರಜ್ಞಾವಂತಿಕೆಲ ಅಗತ್ಯ ಆದುಂಡು ಸಾಧ್ಯ ಆಯ್ನಾತ ಜನಕ್ಲಿಗೆ ಉಪಕಾರ ಮಲ್ಪಡ ಮನಸ್ಸುಡು ಕೆಲಸ ಮಲ್ಪಡೊಂದು ಮಂತ್ರಿ ಖಾದರ್ ಫರೀದ್ ಲೆಪ್ಪು ಕೊರಿಯರು ಮೆಸ್ಕಾಂ ಗುರ್ಕಾರ್ಯರ ಹರೀಶ್ ಕುಮಾರ್ ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಹೆಚ್ಚಿಗೆ ಎಸ್ಪಿ ಭೂಮಾರೆಡ್ಡಿ ಎಸ್ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಸಭೆಟಿತ್ತೇರು ಇಡೀ ನಮ್ಮ ಬೇರೆ ಬೇರೆ ಇಲಾಖೆಯವರು ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಕೆಲಸ ಮಾಡಿ ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು. ನೀವು ಎಂಪ್ಲಾಯ್ ನೀವು ಗವರ್ಮೆಂಟ್ ಪೋಸ್ಟ್ ಏನು ಅಧಿಕಾರಿಗಳು ಇದ್ದೀರಾ, ಯುವರ್ ಫೇಸ್ ಆಫ್ ದಿ ಗವರ್ಮೆಂಟ್, ನೀವು ಸರ್ಕಾರದ ಮುಖವಾಗಿದ್ದೀರಿ ಜನರ ಮಧ್ಯದಲ್ಲಿ. ನೀವು ಸಮರ್ಪಕ ಕೆಲಸ ಮಾಡಿದ್ರೆ ಸರ್ಕಾರ ಉತ್ತಮವಾದ ಹೆಸರು ಬರ್ತದೆ. ಸರ್ಕಾರ ಬೇಕಾದಷ್ಟು ದುಡ್ಡು ಬೇಕಾದಷ್ಟು ಯೋಜನೆಯಿಂದ ಸಂಪೂರ್ಣವಾದ ಸಹಕಾರ ಕೊಟ್ಟು ನೀವಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ರೆ ಜನ ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಬೈಯುವುದು ಯಾರಿಗೆ? ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಮಂತ್ರಿ ಬೈಲಿಕ್ಕೆ ಪ್ರಚಾರ ಮಾಡ್ತಾರೆ, ವಿಷಯ ಗೊತ್ತಿರುವುದಿಲ್ಲ. ಸೊ ಗವರ್ಮೆಂಟ್ ಎಲ್ಲಿ ಕೂಡ ಯಾವುದೇ ಕೊರತೆಯನ್ನು ಅನುದಾನ ಇರಲಿ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಿ ಕೂಡ ಏನು ಕೂಡ ಕೊರತೆ ಮಾಡುವುದಿಲ್ಲ. ಯಾಕೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ಇದ್ದದನ್ನು ಸಮರ್ಪಕ ಜನರಿಗೆ ಮುಟ್ಟಿಸಬೇಕು. ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೋ ಆಕ್ಟಿವ್ ಆಗಬೇಕು. ಇದರಲ್ಲಿ ನಾನು ಅದಕ್ಕೆ ಹೇಳಿದ್ದೇನೆ, ನೀವು ಬರೀ ಬುದ್ಧಿವಂತಿಕೆ ಜನಸಾಮಾನ್ಯರಿಗೆ ನೀವು ಕೆಲಸ ಮಾಡುವಾಗ ನೀವೇನಾದ್ರೂ ಕಾಂಪನ್ಸೇಷನ್ ಮತ್ತು ಅದರ ಒಂದು ವ್ಯಾಲ್ಯೂಯೇಷನ್ ನೀವು ಅದನ್ನು ಮಾಡುವಾಗ ಮನೆ ಬಿದ್ದಂತ ಭಾಗಶಃ ಮನೆ ಇರಲಿ ಸಂಪೂರ್ಣ ಮನೆ ಇರಲಿ ನೀವು ಒಂದು ಭಾಗದಲ್ಲಿ ನೀವು ಹೋಗಿ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡುವಾಗ ಈ ಬುದ್ಧಿವಂತಿಕೆ ಮಾತ್ರ ಅಲ್ಲ, ನಿಮ್ಮ ಹೃದಯವಂತಿಕೆ ಕೂಡ ಬೇಕು. ಅದರಲ್ಲಿ ಎಷ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಉಪಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಉಪಕಾರ ಮಾಡುವಂತ ವ್ಯವಸ್ಥೆ ತಾವು ಇವತ್ತು ಮಾಡಬೇಕಾಗ್ತದೆ. ಶಾಲೆಡು ವಾಲಿಬಾಲ್ ಗೊಬ್ಬೊಂದಿಪ್ಪುನಾಗ ನಿಖಿತ್ ಎಂ ಅಮೀನ್ ಪನ್ಪುನ ವಿದ್ಯಾರ್ಥಿ ಹೃದಯಾಘಾತ ಆದ ತೀರ್ನ ಬೇಜಾರ್ತ ಸಂಗತಿ ಸುರತ್ಕಲ್ ಸೂರಿಂಚದ ಕೋಟೆ ಸರ್ಕಾರಿ ಶಾಲೆಡು ನಡೆತದಂಡು. ಸುರತ್ಕಲ್ ಕೈತಲ್ದ ಸೂರಿಂಚದ ಕೋಟೆ ಸರ್ಕಾರಿ ಶಾಲೆಡು ಬುಧಾರ ವಾಲಿಬಾಲ್ ಗೊಬ್ಬೊಂದು ಪುನಕ ವಿದ್ಯಾರ್ಥಿ ನಿಖಿತ್ ಎಂ ಅಮೀನ್ಗ್ ಹೃದಯಾಘಾತ ಆದು ಬೂರ್ದು ತೀರ್ನ ಬೇಜಾರ್ತ ಸಂಗತಿ ನಡೆತಂಡು. ಸೂರಿಂಚದ ಕೋಟೆ ಸರ್ಕಾರಿ ಶಾಲೆಡು 10ನೇ ಕ್ಲಾಸ್ ಕಲ್ತೊಂದಿತ್ತನ ನಿಖಿತ್ ಬುಧಾರ ಬಯ್ಯಕ್ ಶಾಲದ ಎದುರದ ಮೈದಾನುಡು ವಾಲಿಬಾಲ್ ಗೊಬ್ಬುನ ಪೊರ್ತುಡು ಒರಡ್ತೋರನೆ ಬೂರ್ತಿತ್ತಿದ್ದು ಅಪ್ಪಕನೆ ಸುರತ್ಕಲ್ದ ಖಾಸಗಿ ಆಸ್ಪತ್ರೆಗೂ ಕೊನುತ್ತೇರು. ಆಂಡ ಅವಳು ನಿಖಿತ್ನ ಪ್ರಾಣ ಪೋತುಂಡು. ಸೂರಿಂಚೆ ಬೊಳ್ಳಾರ್ದ ಮಾಧವ ಅಮೀನ್ ಬೊಕ್ಕ ಶೀಲಾ ಮೆಕ್ಲನ ಮೂವೆರು ಜೋಕ್ಲೆಡ್ ನಿಖಿತ್ ಅಕೇರಿದಾಯೆ ಆದಿತ್ತೆ. ಅಮ್ಮೆರು ಮಾಧವ ಅಮೀನ್ ರಿಕ್ಷಾ ಡ್ರೈವರ್ ಆತುಲ್ಲೆರು. ಕಟೀಲು ಯಕ್ಷಗಾನ ಮೇಳದ ದೇವರನ್ನು ಬ್ರಾಣರನ ಇಲ್ಲಡು ಮಾತ್ರೆ ದೀಪೆರೆಂದು ಪಂಡು ನವೀನ್ ಸೂರಂಜೆ ಮೇಳನು ದೂರ್ನವು ಸರಿಯತ್ತು. ಸಸ್ಯಾಹಾರಿಲು ಆದಿತಂಡ ಅಂಚಿನ ಏರ್ನ ಇಲ್ಲಡಲ ಮೇಳದ ದೇವರನ್ನು ಕೊನುಪುಣುಂದು ಕಟೀಲು ಹರಿನಾರಾಯಣದಾಸ ಆಶ್ರಣ್ಣರು ಪಂತೆರು. ಕಟೀಲು ಆಟದ ಮೇಳುಲಿನ ಬಗೆಟ್ ಪತ್ರಕರ್ತೆರ್ ನವೀನ್ ಸೂರಿಂಚೆ ಭಾಷಣ ಒಂಜೆಟ್ ದೂರ್ನ ಇಚಾರ ಯೂಟ್ಯೂಬ್ ಚಾನೆಲ್ ಒಂಜೆಟ್ ಪ್ರಸಾರ ಆದಿತ್ತದು. ಈ ಬಗೆಟ್ ಕಟೀಲು ಕ್ಷೇತ್ರದ ಹರಿನಾರಾಯಣದಾಸ ಆಶ್ರಯರು ಮಾಧ್ಯಮದ ಒಟ್ಟುಗೂ ಪಾತೆರ್ದು ಜವಾಬು ಕೊಡ್ತೇರ್. ನವೀನ್ ಸೂರಿಂಚೆ ಹಿಂದೂ ಇರೋಧಿ ಪಾತೆರ ಪಣ್ಣೊಂದು ಬತ್ತನಾರ್. ಆಂಡ ಕಟೀಲು ಆಟದ ಮೇಳದ ಬಗೆಟ್ ಪಾತೆರ್ದು ಕಟೀಲು ಮೇಳದ ದೇವೆರನು ಬ್ರಾಹ್ಮಣರನ ಇಲ್ಲಡು ಮಾತ್ರೆ ದೀಪೇರ್ ಬೇತ್ ಜಾತಿದಕ್ಲಿನ ಇಲ್ಲಡೆ ಕೊನುಪುಜಿರೆಂದು ಪತ್ತೆರ್. ಆಂಡ ಕಟೀಲು ಯಕ್ಷಗಾನ ಮೇಳದ ದೇವರನು ಬ್ರಾಣೆ ಅತ್ತಾಂದಿನ ಇಲ್ಲದಕ್ಲು ಸಸ್ಯಹಾರಿ ಆದಿತ್ತಂಡ ಮಾತಾ ಕಡಿಟಲ ಅಂಚಿನ ಇಲ್ಲಡೆ ಕೊನುದು ದೀಪೆರೆಂದು ಪಡ್ಡೆರು. ಆತೆಯತ್ತು ನಾರಾಯಣಗುರು ಮಂತ್ರೊಲೆಡು ದೀಪುಂಡು. ಅಂಚಿನ ಪಾಕ ಉದಾರ್ಮೆ ಉಂಡು. ಇಲ್ಲಲ್ದ ಎದುರುದ ತುಳಸಿ ಕಟ್ಟೆ ಪವಿತ್ರ ಜಾಗೆ ಆದಿತ್ತದು ನಾಯಿ ಕೋರಿಲು ಬರಂದಂಚ ವ್ಯವಸ್ಥೆ ಮಲ್ತಂಡ ಅವಳು ದೇವರನ್ನು ದೀದು ಪೂಜೆ ಮಲ್ಪುಂಡು.
ಮಾಸ ತೆನೆಸು ತಿನ್ಪುನ ಇಲ್ಲಿಲೆಡು ವಾಸ್ತು ಪೂಜೆ ಮಲ್ತಂಡ ಅಂಚಿನ ಇಲ್ಲಡ್ಲ ದೇವರನ ದೀದು ಪೂಜೆ ಮಲ್ಪುಂಡು. ಅವ್ವೇತೂ ದಲಿತರನ ಇಲ್ಲಡ್ಲ ದೇವರನ ದೀದು ಪೂಜೆ ಮಲ್ತನ ಉದಾರ್ಮೆಲು ಉಂಡು. ಬ್ರಾಣರನ ಇಲ್ಲಡ್ಲ ಆಚರಣೆ ಇಜ್ಜಿಂಡ ಅಂಚಿನ ಇಲ್ಲಡ್ ದೇವರನ್ನು ದೀಪುಜಿಂದ್ ಆಸ್ರಣೆರ್ ಪಂಡೆರು. ಒಂದು ಜಾತಿಗೆ ಸಂಬಂಧಪಟ್ಟನ ಮೇಳ ಆತ್. 50% ಕಲಾವಿದರು ಬೇತೆ ಬೇತೆ ಜಾತಿದಕ್ಲೆ ಉಲ್ಲೇರು. ದೈವಾರಾಧನೆನು ಎಲ್ಲೆ ಮಲ್ಪರೆ ಯಕ್ಷಗಾನ ಕನತಿರಂದು ಪಣ್ಣವು ಸರಿಯತ್ತು. ದೇವಿ ಮಹಾತ್ಮೆಡ್ಲ ರಕ್ತೇಶ್ವರನ ಪೂಜಾರಿ ದರ್ಶನ ಸರಿಯತ್ತಂದು ಮಾತಿರ್ಲ ಪಂಡಲ ಐನು ಒರಿತುಂದು ಬೈದಂಡು. ಸತ್ಯನಾರಾಯಣ ಕತೆನು ಸುಳ್ಳು ನಾರಾಯಣ ಅಂದು ಪಣ್ಣನ ಏತು ಮಾತ್ರೋಗುಲ ಸರಿಯತ್ತಂದು ಕಟೀಲು ಹರಿನಾರಾಯಣ ದಾಸ ಆಸರಣರು ಪಂಡೆರು. ಈ ಯಕ್ಷಗಾನ ಅನ್ನುವಂಥದ್ದು ಬ್ರಾಹ್ಮಣ ಕೇಂದ್ರಿತವಾದಂತಹ ಒಂದು ಕಲೆ. ಅದು ಈಗ ನೋಡಿ, ಆ ಯಕ್ಷಗಾನವನ್ನ ನಾನು ಆಡಿಸಿದ್ರು, ದಲಿತರು ಆಡಿಸಿದ್ರು, ಯಾರೇ ಆಡಿಸಿದ್ರು, ಹರಕೆಯಾಗಿ ಆಡಿಸಿದ್ರೆ ಆ ಯಕ್ಷಗಾನ ಅವರ ಮನೆಯಲ್ಲಿ ನಡೆಯುತ್ತೆ. ಆದ್ರೆ ಆ ಯಕ್ಷಗಾನಕ್ಕೆ ಬರುವಂತ ದೇವಿಯ ಮೂರ್ತಿ ಏನಿದೆ, ದೇವಿಯ ಭಂಡಾರ ಏನಿದೆ, ಅದು ನಮ್ಮ ಮನೆಗೆ ಬರುವುದಿಲ್ಲ. ಅದು ಹೋಗುದು ಬ್ರಾಹ್ಮಣರ ಮನೆಗೆ. ಯಕ್ಷಗಾನ ಆಡಿಸುವಂತವರು ಶೂದ್ರರು. ಯಕ್ಷಗಾನದ ದೇವಿಯ ಭಂಡಾರ ಹೋಗುದು ಆ ಊರಿನ ಬ್ರಾಹ್ಮಣರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತೆ. ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಯಕ್ಷಗಾನದ ಭಂಡಾರ ಜೊತೆಗೆ ಬರುವಂತಹ ಅರ್ಚಕರು ಯಾರಿದ್ದಾರೆ ಅವರು ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೋತಾರೆ. ಆ ನಂತರ ಒಂದು ವೇಳೆ ಬ್ರಾಹ್ಮಣರ ಮನೆ ಆ ಊರಲ್ಲಿ ಇಲ್ಲ ಅಂತಾದ್ರೆ ಆ ಊರಿನ ದೇವಸ್ಥಾನದಲ್ಲಿ ಅವರು ಉಳ್ಕೋತಾರೆ. ಆದ್ರೆ ಹಣ ಕೊಟ್ಟು ಕರೆಸಿದಂತಹ, ಹಣ ಕೊಟ್ಟು ಬಯಲಾಟವನ್ನು ಮಾಡುವಂತಹ ಶೂದ್ರರ ಮನೆಗೆ ಕಟೀಲ್ನ ದೇವಿ ಬರುವುದಿಲ್ಲ. ಈ ರೀತಿ ಹಿಂದೂಗಳನ್ನೇ ಒಳಗೊಳ್ಳದೇ ಇರುವಂತಹ ಒಂದು ಯಕ್ಷಗಾನ, ಜೊತೆಗೆ ಕೋಮುವಾದವನ್ನ ನೀಟಾಗಿ ಹರಡ್ಲಿಕ್ಕೆ, ಯಾವುದೇ ಸಮಸ್ಯೆ ಇಲ್ಲದೆ ಹರಡ್ಲಿಕ್ಕೆ ಇರುವಂತಹ ಮಾಧ್ಯಮವಾಗಿ ಇವತ್ತು ಯಕ್ಷಗಾನವನ್ನ ಬಳಕೆಯನ್ನ ಮಾಡಿಕೊಂಡ್ರು. ಆ ಮೂಲಕ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಿ ರಾಮ, ಕೃಷ್ಣ, ವಿಷ್ಣು ಈ ರೀತಿಯ ದೇವರ ಪ್ರಭಾವಗಳನ್ನ ಜಾಸ್ತಿ ಮಾಡುವ ಕಥೆಗಳನ್ನ ಹೇಳುವ ಮೂಲಕ ಸತ್ಯನಾರಾಯಣ ಪೂಜೆ ಅನ್ನುವಂಥದ್ದು ಹೇಗೆ ನಾರಾಯಣ ಗುರುಗಳ ವಿರುದ್ಧವಾಗಿ ಬಂತು, ಅದು ಸುಳ್ಳು ನಾರಾಯಣ, ಇದು ಸತ್ಯನಾರಾಯಣ ಅನ್ನುವಂತ ಹೇಗೆ ಹೇಳಿದ್ರು, ನಾವ್ ಹೇಳಿದಲ್ಲಿ ಇದನ್ನ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹೇಳ್ತಾರೆ. ಒಂದು ನಾರಾಯಣನನ್ನ ಸುಳ್ಳು ಅಂತ ಮಾಡ್ಲಿಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನ ಮಾಡಲಾಯಿತು ಅಂತೇಳಿ ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳ್ತಾರೆ. ಆ ರೀತಿ ದೈವಾರಾಧನೆಯ ಪ್ರಭಾವವನ್ನ ಕಡಿಮೆ ಮಾಡಲಿಕ್ಕೆ ಅದೇ ಮಾದರಿಯ, ಅದೇ ವಸ್ತ್ರ ವಿನ್ಯಾಸದ, ಅದೇ ರೀತಿಯ ಕಥೆಗಳಿರುವಂತಹ ಯಕ್ಷಗಾನವನ್ನ ಭಾಗವತಿಕೆಯ ಮೂಲಕ ಮಾಧ್ವರು ಅಥವಾ ಒಂದು ಬ್ರಾಹ್ಮಣ ಪಂಥ ಬಹಳ ಯಶಸ್ವಿಯಾಗಿ ಮಾಡ್ತು ಅನ್ನೋಂಥದ್ದು. ಆ ಮೂಲಕ ಕೋಮುವಾದವನ್ನ ಹರಡಿದ್ರು. ನವೀನ್ ಸೂರಿಂಜೆ ಹೇಳಿದ ಕೂಡಲೇ ಭಕ್ತಾದಿಗಳಿಗೆ ದೊಡ್ಡ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಅವರು ಎಲ್ಲ ಹಿಂದೂ ವಿರೋಧಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರಲ್ಲೇ ಪ್ರಸಿದ್ಧರು. ಅದರಿಂದ ಇದಕ್ಕೆ ತಲೆ ಕೆಡಿಸಬೇಡಿ ಅಂತಲೂ ಕೆಲವರು ನನಗೆ ಬುದ್ಧಿವಾದವನ್ನು ಹೇಳಿದವರು ಇದ್ದಾರೆ. ಆದರೆ ಗೊತ್ತಿಲ್ಲದ ಭಕ್ತರಿಗೆ ಸತ್ಯವನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಟೀಲು ಮೇಳದ ದೇವರು ಬ್ರಾಹ್ಮಣರ ಮನೆಗೆ ಮಾತ್ರ ಹೋಗ್ತಾರೆ, ಬೇರೆ ಜಾತಿಯ ಮನೆಗೆ ಹೋಗುವುದಿಲ್ಲ ಎನ್ನುವಂತಹ ಹೇಳಿಕೆ ತಪ್ಪು. ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ದೋ ಪೂರ್ವಾಗ್ರಹ ಪೀಡಿತವಾಗಿ ಹೇಳಿದ್ದೋ ಗೊತ್ತಿಲ್ಲ. ಕಟೀಲು ದೇವರು ಹೇಳಿದ್ರೆ ಸಾತ್ವಿಕವಾದಂತಹ ದೇವರು. ಹಾಗಾಗಿ ಇಲ್ಲಿ ದೇವರ ಉದ್ಭವ ಲಿಂಗದಲ್ಲಿ ದೇವರನ್ನು ಕಾಣುವಂತಹದ್ದು. ಆ ಉದ್ಭವ ಲಿಂಗಕ್ಕೆ ಕೆಂಪು ಹೂವನ್ನು ಇಡ್ಲಿಕ್ಕಿಲ್ಲ. ಹಾಗಿದ್ದ ಕಾರಣ ಸಸ್ಯಾಹಾರ ಮಾಂಸಾಹಾರ ಎನ್ನುವಂತಹ ವಿಚಾರದಲ್ಲಿ ದೇವರು ಹೋಗುವುದಿಲ್ಲ ಎನ್ನುವಂತಹ ವಿಷಯದಲ್ಲಿ ನಿರ್ಣಯ ಆದದ್ದು. ಎಲ್ಲಿಯಾದರೂ ಸಸ್ಯಾಹಾರ ಮಾತ್ರ ಇರ್ತದೆ ಅಂತ ಆದ್ರೆ ಆ ಸಸ್ಯಾಹಾರ ಮಾತ್ರ ಮಾಡುವಂತಹ ಜಾಗದಲ್ಲಿ ಕಟೀಲು ಮೇಳದ ದೇವರನ್ನು ಇಡ್ತಾರೆ. ಉದಾಹರಣೆಗೆ ನಾರಾಯಣ ಗುರು ಮಂದಿರದಲ್ಲಿ ಕಟೀಲು ದೇವರ ಪೆಟ್ಟಿಗೆಯನ್ನು ಇಟ್ಟು ಪೂಜೆ ಆಗ್ತದೆ, ದೇವರಿಗೆ ಪೂಜೆ ಆಗ್ತದೆ. ನಾರಾಯಣ ಗುರು ಮಂದಿರದಲ್ಲಿ ಇಡಲಿಕ್ಕೆ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ. ಅದೇ ರೀತಿಯಾಗಿ ಎಲ್ಲಿ ಬ್ರಾಹ್ಮಣೇತರರು ಇರ್ತಾರೆ, ಅವರು ಮಾಂಸ ತಿನ್ನದೇ ಇರುವಂತಹ ಮನೆ ಆಗಿದ್ರೆ, ಅವರು ಮಾಂಸವನ್ನು ಬಿಟ್ಟಿದ್ದಾದ್ರೆ ಅವರ ಮನೆಯಲ್ಲೂ ದೇವರನ್ನು ಇಡ್ತೇವೆ. ಉದಾಹರಣೆಗೆ ಪೆರುಮುದ ಭುಜಂಗ ಶೆಟ್ಟರು ಅಂತಿದ್ರು, ಅವರ ಮನೆಯಲ್ಲಿ ಮಾಂಸಾಹಾರವನ್ನೇ ಉಪಯೋಗಿಸ್ತಾ ಇರಲಿಲ್ಲ. ಅಲ್ಲಿ ಪೆಟ್ಟಿಗೆ ಇಡ್ಲಿಕ್ಕೆ ದೇವಸ್ಥಾನದಿಂದ ಅನುಮತಿಯನ್ನು ಕೊಟ್ಟಿದ್ದೇವೆ, ಅಲ್ಲಿ ದೇವರ ಪೂಜೆ ಆಗಿದೆ. ಯಾವುದೇ ಬ್ರಾಹ್ಮಣೇತರರ ಮನೆಯಲ್ಲಿ ಮಾಂಸಾಹಾರ ತಿನ್ನುವುದಿದ್ರೆ ಅವರ ತುಳಸಿ ಕಟ್ಟೆಗೆ ಯಾವುದೇ ದೋಷ ಇಲ್ಲ ಅಂತ ಹೇಳಿ ತುಳಸಿ ಕಟ್ಟೆ ಹತ್ರ ನಾಯಿ ಅಥವಾ ಕೋಳಿ ಬರದ ಹಾಗೆ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಕಟೀಲು ದೇವರ ಮೇಳದ ಪೂಜೆ ನಡೆಯುತ್ತದೆ. ಅದೇ ರೀತಿಯಾಗಿ ಮಾಂಸಾಹಾರ ತಿನ್ನುವ ಮನೆಯಲ್ಲೂ ಸಹ ಅವರು ವಾಸ್ತು ಇತ್ಯಾದಿಗಳನ್ನು ಮಾಡಿದ್ದ ಹೌದು ಅಂತಾದ್ರೆ ಅಲ್ಲಿ ನಾವು ದೇವರನ್ನಿಟ್ಟು ಪೂಜೆ ಮಾಡ್ತೇವೆ. ಉದಾಹರಣೆಗೆ ಆನಂದ ಡಿ ಸಾಲಿಯಾನ್ ಅಂತ ಕಿನ್ನಿಗೋಳಿಯಲ್ಲಿದ್ದಾರೆ. ಅವರು ದಲಿತರು ಒಂದು ಪಂಗಡಕ್ಕೆ ಸೇರಿದಂತಹ ಒಬ್ರು ವ್ಯಕ್ತಿ. ಅವರ ಮನೆಯಲ್ಲೇ ದೇವರು ಇಡ್ತಾರೆ. ಯಾಕಂದ್ರೆ ಅವರು ವಾಸ್ತು ಮಾಡಿ ಶುದ್ಧ ಮಾಡಿಕೊಂಡು ದೇವರು ಇಡ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ
ಕಟೀಲು ಮೇಳದ ದೇವರನ್ನು ಇಡುವ ವಿಚಾರದಲ್ಲಿ ಸಸ್ಯಾಹಾರ, ಮಾಂಸಾಹಾರ, ಸಾತ್ವಿಕ ಆಹಾರ, ಸಾತ್ವಿಕ ಅಲ್ಲದೆ ಇರತಕ್ಕಂತಹ ಆಹಾರ ಎನ್ನುವಂತಹ ವಿಭಾಗದಲ್ಲಿ ವಿಂಗಡಿಸಿಕೊಂಡು ದೇವರು ಇಡತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಡ್ಲದ ಭವಂತಿ ಸ್ಟ್ರೀಟ್ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಉಡುಪುನ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂಗಡಿದ ಸ್ವರ್ಣನಿಧಿ ಗೋಲ್ಡ್ ಜ್ಯುವೆಲ್ಲರಿ ಯೋಜನೆದ 7ನೇ ಅದೃಷ್ಟ ಚೀಟದೆಪ್ಪುನ ಕಾರ್ಯಕ್ರಮ ಬುಧವಾರ ನಡೆತಂಡ. ಕುಡ್ಲದ ಭವಂತಿ ಸ್ಟ್ರೀಟ್ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಡುಪ್ಪುನ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂಗಡಿದ ಸ್ವರ್ಣನಿಧಿ ಗೋಲ್ಡ್ ಜ್ಯುವೆಲ್ಲರಿ ಯೋಜನೆದ 7ನೇ ತಿಂಗೊಳುದ ಅದೃಷ್ಟ ಚೀಟ್ದೆಪ್ಪುನ ಕಾರ್ಯಕ್ರಮ ಬುಧವಾರ ನಡೆತಂಡ. ಸಾಮಾಜಿಕ ಜಾತಾಣುಡು ಪುದರ್ಪೋಯಿ ಕಂಟೆಂಟ್ ಕ್ರಿಯೇಟರ್ ಪ್ರತೀಕ್ ಬೊಕ ಅಂಜಲಿ ಶೆಟ್ಟಿ ಕಣ್ಣನಿ ಬುಡೈತಿ ಮಲ್ಲ ಬಿನ್ನೆರಾದಿತದ ಅದೃಷ್ಟ ಚೀಟ್ ದೆತ್ತೆರ್. 7ನೇ ಅದೃಷ್ಟುಡು 2 ಲಕ್ಷ ರೂಪಾಯಿ ಇನಾಮು ಅವಕಾಶ ಇತ್ತಂಡ. 513 ನಂಬರದ ಚೀಟ್ ಇತ್ತಿನ ಆಕಾಶ್ ಮಮತಾ ಶೆಟ್ಟಿ ಅದೃಷ್ಟದಾರ ಆದ ಇನಾಮು ಗಿಂದಿದೆರ್. ಇನಾಮು ತಿಕ್ನ ಬಗೆಟ್ 6 ಫೋನ್ ಮಲ್ತದು ಪಾತೆರ್ದು ಖುಷಿ ತೆರಿಪಾಯರ್. ಮಲ್ಲ ಬಿನ್ನೆರಾದು ಬತ್ತನ ಪ್ರತೀಕ್ ಬೊಕ್ಕ ಅಂಜಲಿ ಶೆಟ್ಟಿ ಅಭಿಪ್ರಾಯ ತೆರಿಪಾದ ದಿಂಜ ಕಾಲೊಡ್ದು ಈಡಿಗ್ ಬರೊಂದುಲ್ಲ. ಮುಲ್ಪ ಬಂಗಾರ ಪದ್ದೆಯದ ಸಂಗ್ರಹ ಬಾರಿ ಎಡ್ಡೆ ಉಂಡು. ಮಾತೆರ್ಲ ಈ ಬಂಗಾರದ ಅಂಗಡಿಗೆ ಬತ್ತದು ಪ್ರೋತ್ಸಾಹ ಕೊರ್ಲೆಂದು ಪಂಡೆರು. ಲಕ್ಕಿ ಡ್ರಾ ಚೀಟ್ ದಪ್ಪುನ ಪೊರ್ತುಡು ರಾಜಲಕ್ಷ್ಮಿ ಸಂಸ್ಥೆ ಮುಖ್ಯಸ್ಥೆ ಕೆಲಸದಕ್ಲು ಇತ್ತೇರು. ಸಂಪತ್ ಬೆದ್ರ ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಓಕೆ ಮೇಡಮ್, ಕಂಗ್ರಾಚುಲೇಷನ್ಸ್. ಇನ್ನಿತ್ತ 7ನೇ ಕಂತದ 2 ಲಕ್ಷ ರೂಪಾಯಿ ಇನಾಮುನು ಇರ್ನ ಪರವಾದ ಬೈದಂಡು ಇನ್ನಿತ್ತ ಲಕ್ಕಿ ಪರ್ಸನ್ ಈರಾತ ರೇತು ಖುಷಿ ಆವೊಂದುಂಡು. ಮಸ್ತ್ ಅಂದೆ ಮಸ್ತ್ ಖುಷಿ ಆವೊಂದುಂಡೆ. ಆಯ್ನಾತ ಬೇಗ ಬರ್ತದೆ ಈ ಒಂಜಿ ಇನಾಮುನು ಇರ್ನ ಪಾಲ್ಗಿದೆ ತೊಲ್ಲೆ ಬಂದಿರಡ ವಿನಯನ ಮಲ್ತೊಂದುಲ್ಲ. ಯುವ ಶಕ್ತಿ ರಕ್ತನಿಧಿ ಕುಡ್ಲದ ನಿಲಿಟ್ ದೋಸ್ತಿನಕ್ಲಿನ ದಿನಾಚರಣೆದಲ್ಲೇ ಕೊಡು ಕುಡ್ಲದ ಕೆಎಂಸಿ ಆಸ್ಪತ್ರೆ ಬೊಕ್ಕ ಬೇತೆ ಬೇತೆ ಸಂಘ ಸಂಸ್ಥೆಲನ ಒಟ್ಟು ಸೇರಿಕೆಡ್ ವೀರಕಂಬ ಮಜಿತ ಜಿಲ್ಲಾ ಪಂಚಾಯತ್ ಶಾಲೆಡ್ ಮಾಮಲ್ಲ ನೆತ್ತಿರ ದಾನ ಶಿಬಿರ ನಡೆತಂಡ. ಯುವಶಕ್ತಿ ರಕ್ತನಿಧಿ ಕುಡ್ಲದ ನಿಲಿಟ್ ದೋಸ್ತಿನಕ್ಲಿನ ದಿನಾಚರಣೆದಲ್ಲೇ ಕೊಡು ಕುಡ್ಲದ ಕೆಎಂಸಿ ಆಸ್ಪತ್ರೆ ಬೊಕ್ಕ ಬೇತೆ ಬೇತೆ ಸಂಘ ಸಂಸ್ಥೆಲನ ನಿಲಿಟ್ ಬಂಟ್ವಾಳ ತಾಲೂಕದ ವೀರಕಂಬ ಮಜಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ಮಾಮಲ್ಲ ನೆತ್ತಿರ ದಾನ ಶಿಬಿರ ನಡೆತಂಡ. ಓಂ ಶ್ರೀ ಸಾಯಿ ಗಣೇಶ ಸೇವಾ ಸಂಘ ಕಲ್ಲಡ್ಕ, ವೀರಕಂಬ ಮಜಿಶಾರದ ಶಾಲೆ ಅಭಿವೃದ್ಧಿ ಸಮಿತಿ ಬೊಕ್ಕ ಶಾಲೆದ ಹಿರಿಯ ವಿದ್ಯಾರ್ಥಿ ಸಂಘ, ಯುವಶಕ್ತಿ ಫ್ರೆಂಡ್ಸ್ ವೀರಕಂಬ, ಯುವ ಕೇಸರಿ ಫ್ರೆಂಡ್ಸ್ ಅರೆಬಟ್ಟು, ಸ್ವಸ್ತಿಕ್ ಫ್ರೆಂಡ್ಸ್ ಅಂಕದಡ್ಕ, ಕೇಸರಿ ಫ್ರೆಂಡ್ಸ್ ಕೆಲಿಂಜ, ಓಂಕಾರ ಫ್ರೆಂಡ್ಸ್ ವೀರಕಂಬ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಟ್ಲದ ಕಲ್ಲಡ್ಕ ವಲಯ, ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಈ ಮಾತ ಸಂಘ ಸಂಸ್ಥೆಲು ನೆತ್ತಿರದಾನ ಶಿಬಿರಗೂ ಸಾಕಾರ ಕೊಡದಿತ್ತ. ದುಂಬದ ಸೈನಿಕರು ಚಂದ್ರಶೇಖರ ಮೃಗಶಿರ ತೆಕ್ಕಿಪಾಪು ಶಿಬಿರ ಉದೀಪನ ಮಲ್ತೇರು. ಅತ್ತವರ ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ತರುಣ್ ನಾಯಕ್ ಕೂಟ ದಾನಿಲೆಡಿದು 90 ಯೂನಿಟ್ ನೆತ್ತೆರು ಒಟ್ಟು ಮಲ್ತೇರು. ನೆತ್ತೆರದಾನ ಶಿಬಿರಗೂ ಸಹಕಾರ ಕೊಡ್ದು ಪಾಲ್ದೆತೊನ್ನ ಸಂಘ ಸಂಸ್ಥೆನ ಪದಾಧಿಕಾರಿಗಳು ಸದಸ್ಯರು ಶಿಬಿರುಡಿತ್ತೇರು. ಇನೋಳಿದ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜಿಂಗ್ ಸೈನ್ಸಸ್ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ನಿಲಿಟ್ ಮಾರ್ಕಮೇವ್ ಗ್ರಾಮಡು ಬಾರ್ದ ಬುಲೆತ ಕಂಡತೂಪುನ ಬೊಕ ನೇಜಿ ನಡ್ಪುನ ಕಾರ್ಯಕ್ರಮ ನಡಪಾದಿತ್ತೇರು. ಇನ್ನುಳಿದ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜಿಂಗ್ ಸೈನ್ಸಸ್ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ನಿಲಿಟ್ ಮಾರ್ಕಮೆ ಗ್ರಾಮೋಡು ಬಾರ್ದಬುಲೆತ ಕಂಡತೂಪುನ ಬೊಕ್ಕ ನೀಜು ನಡುಪುನ ಕಾರ್ಯಕ್ರಮ ಅಟಣೆ ಮಲ್ತಿತ್ತೇರು. ಬರವು ಕಲ್ಪನಕ್ಲೆಗೆ ಸಂಪ್ರದಾಯದ ಬೆನ್ನಿ ಕ್ರಮಕ್ಲೆನ ಬಗೆಟ್ ಪ್ರಯೋಗವಾದ ಅನುಭವ ಕೊರ್ಪುನ ಕೃಷಿತ ಮಹತ್ವ ಬಗೆಟ್ ತಿಳುವಳಿಕೆ ಮೂಡಾವಣವು ಬೊಕ್ಕ ದೇಶದ ತೆನಸು ಭದ್ರತೆಡ್ ರೈತರ್ನ ಪಾಲನೆ ಪೊಲೊಗ್ ಮಲ್ತು ಕೊರ್ಪುನ ಕಾರ್ಯಕ್ರಮದ ಉದ್ದೇಶ ಆದಿತ್ತಂಡು. ಕಾರ್ಯಕ್ರಮ ಟು BCA, BCom ಬೊಕ್ಕ BBA ವಿಭಾಗಲಿನ 50 ಹೆಚ್ಚ NSS ಸ್ವಯಂ ಸೇವಕರು ಉಮೇದುಡು ಪಾಲ್ದೆತೊಂಡಿರು. NSS ಕಾರ್ಯಕ್ರಮ ಅಧಿಕಾರಿ ಮಿಯಾಜ್ ಬೊಕ್ಕ ಸಹಾಯಕ ಕಾರ್ಯಕ್ರಮ ಅಧಿಕಾರಿ ಸಹಾದ ಬರವು ಕಲ್ಪನಕ್ಲಿಗೆ ಮಾರ್ಗದರ್ಶನ ಕೊರದು ಕೃಷಿ ಕಾರ್ಯಲಡಿ ಎಡ್ಡೆ ಪಾಲ್ದೆತೊನ್ನಂಚ ಪ್ರೋತ್ಸಾಹ ಕೊರಿಯರು. ಉಪನ್ಯಾಸಕರಾದ ಶಮೀಮಾ, ಝಕಿಯಾ, ಫರ, ಅರ್ಪಿತಾ, ಪ್ರಿಯಾ ಬೊಕ್ಕ ಹೇಮಾವತಿ ಈ ಪೊರ್ತುಡಿತ್ತಿದೆ. ಕಾರ್ಯಕ್ರಮದ ಗೆಲ್ಮೆಗೆ ಸಹಕಾರ ಕೊರಿಯರು. ಕಾರ್ಯಕ್ರಮದ ಅಕೇರಿಗೆ ಸ್ವಯಂ ಸೇವಕರು ಈ ಅನುಭವ ಏಪಲ ನೆಂಪು ದೀಪುನ ಬೊಕ್ಕ ಜ್ಞಾನ ಹೆಚ್ಚ ಮಲ್ಪು ಅಂದು ಅಭಿಪ್ರಾಯ ತೆರಿಪಾಯರು. NSS ಉದ್ದೇಶ ಪಾತೆರಾದುಪುನ ನನಗಲ್ಲ ನಿನಗಾಗಿ ಪನ್ಪುನ ಸಂದೇಶನು ಜೀವನೋಡು ಪಾಡೋಣ ಸಂಕಲ್ಪ ಮಲ್ತೇರು. ಅಸೋಸಿಯೇಷನ್ ಆಫ್ ಸದರ್ನ್ ಯೂರಾಲಜಿಸ್ಟ್ದ 37ನೇ ವರ್ಷದ ಸಮ್ಮೇಳನ ಆಗಸ್ಟ್ 7 ವರ್ಮಬುಟ್ಟ ಕುಡ್ಲ ಮೇರಿ ಹಿಲ್ದ ಪಾಲೆಮರ್ ಕನ್ವೆನ್ಷನ್ ಸೆಂಟರ್ಡ್ 8ನೇ ಮಲ್ತದಂದು ಸಮ್ಮೇಳನದ ಎತ್ಕೊನ್ನ ಸಮಿತಿ ಗುರ್ಕಾರರ್ ಡಾಕ್ಟರ್ ಪ್ರಶಾಂತ ಮಾರ್ಲಾ ಪಂತೆರ್. ಕುಡ್ಲರ್ ನಡಪೆರು ಉಪನ ಅಸೋಸಿಯೇಷನ್ ಆಫ್ ಸದರ್ನ್ ಯೂರಾಲಜಿಸ್ಟ್ದ 37ನೇ ವರ್ಷದ ಸಮ್ಮೇಳನ
ಎದುಕೊನ್ನ ಸಮಿತಿ ಗುರುಕಾರ್ಯರು ಡಾಕ್ಟರ್ ಪ್ರಶಾಂತ್ ಮಾರ್ಲ ಕುಡ್ಲಾಡು ಸುದ್ದಿಕೂಟುಡು ಪಾತಿರದು ಆಗಸ್ಟ್ 7 ಎನ್ಮ ಒರಂಬ ಮುಟ್ಟ ಮೂಜಿ ದಿನ ಅಸೋಸಿಯೇಷನ್ ಆಫ್ ಸದರ್ನ್ ಯೂರಾಲಜಿಸ್ಟ್ದ 37ನೇ ವರ್ಷದ ಸಮ್ಮೇಳನ ಕುಡ್ಲ ಮೇರಿ ಹಿಲ್ದ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಡ್ ಅಟ್ಟಣೆ ಮಲ್ತದಂಡು ಸಮ್ಮೇಳನಡು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಬೊಕ್ಕ ತೆಲಂಗಾಣ ಸೇರಿನಂಚ 5 ರಾಜ್ಯಲಿನ 1,000 ಜನ ಮೂತ್ರಾಂಗ ಸೀಕದ ಬಗೆಟಿ ಎಡ್ಡಿನ ತೆರಿನಕ್ಲು ಪಾಲ್ದೆತ್ತೊನ್ವೆರು ಹಿರಿಯ ಯೂರಾಲಜಿಸ್ಟ್ಲೆಡ್ದು ಉಪನ್ಯಾಸ ಬೊಕ್ಕ ಯೂರಾಲಜಿ ವಿಭಾಗದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ವಿಚಾರ ದುಂಬು ದೀಪೇರು ಯೂರಾಲಜಿಕಲ್ ಆಪರೇಷನ್ ಸಾಧನಗಳನ್ನು ತಯಾರು ಮಲ್ಪನಕ್ಲು ಬೊಕ್ಕ ಒದಗಾವನಕ್ಲು ಸಮ್ಮೇಳನಡು ಪಾಲ್ದೆತ್ತೊನ್ವೆರು ಪಂಡಿರು ಸಂಘಟನಾ ಕಾರ್ಯಂತರು ಡಾಕ್ಟರ್ BM ರೀಜನ್ ಹಮೀದ್ ಪಾತಿರ್ದು ಒಂದು ಕುಡ್ಲಡ್ ನಡಪಿರ ಉಪ್ಪುನ ಮೂತ್ರಾಂಗ ಸೀಕ್ ಮರ್ದದ ಬಗೆಟಿ ಎಡಿನ ತೆರಿನಕ್ಲಿನ ಸಮ್ಮೇಳನ ಆದುಂಡು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೊಕ್ಕ ಮಂಗಳೂರು ಯೂರಾಲಜಿ ಫೋರಂ ಒಟ್ಟಾದು ಒಂದೇನು ದೀವಂದುಂಡು ಪಂಡಿರು ಎದುಕೊನ್ನ ಸಮಿತಿ ಪಣವ ಗುರುಕಾರ್ಯರು ಡಾಕ್ಟರ್ ಪ್ರೀತಮ್ ಶರ್ಮಾ ಸದಸ್ಯರು ಡಾಕ್ಟರ್ ಸುಯೋಗ್ ಸುದ್ದಿಕೂಟುಡಿದ್ದೇರು. ಯೂರಾಲಜಿ ಕಾನ್ಫರೆನ್ಸ್ ಯೂರಾಲಜಿಸ್ಟ್ಗಳ ಕಾನ್ಫರೆನ್ಸ್ ಅನ್ನು ನಾವು ಮಂಗಳೂರಲ್ಲಿ ಆಯೋಜಿಸಿದ್ದೇವೆ. ಇದರಲ್ಲಿ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅಂತ ಹೇಳಿದ್ರೆ 5 ರಾಜ್ಯಗಳು ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕ. ಈ ರಾಜ್ಯದಿಂದ ಸಾಧಾರಣ 1,000 ಯೂರಾಲಜಿಸ್ಟ್ ನಮ್ಮ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇದು 3 ದಿನದ ಕಾರ್ಯಕ್ರಮ, ಶುಕ್ರವಾರ, ಶನಿವಾರ ಮತ್ತೆ ಆದಿತ್ಯವಾರ ಮಧ್ಯಾಹ್ನ ತನಕ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಬಂದು ಸೀನಿಯರ್ಸ್ನ ಅವ್ರು ಬಂದು ಅವರ ಲೆಕ್ಚರ್ಸ್ಗಳಿರ್ತವೆ. ಆಮೇಲಿಂದ ನಮ್ಮ PG ಸ್ಟೂಡೆಂಟ್ಸ್ಗಳ ಪ್ರೆಸೆಂಟೇಷನ್ಗಳು, ಅವರ ಪೋಸ್ಟರ್ ಪ್ರೆಸೆಂಟೇಷನ್ಗಳು ಇರ್ತಾರೆ. ಹಾಗೂ ಟ್ರೇಡ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಹಾಗೆ ಇದೊಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಂಗಳೂರಲ್ಲಿ ಆಯೋಜಿಸಿದ್ದೇವೆ. ಮೊದಲ ಬಾರಿಗೆ ಇಂಥ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಾವು ಇದು ಮಂಗಳೂರಲ್ಲಿ ಅತಿ ದೊಡ್ಡದಾದ ಯೂರಾಲಜಿ ಕಾನ್ಫರೆನ್ಸ್ ಅನ್ನು ನಡೆಸುತ್ತಿದ್ದೇವೆ. ಇದು ಆಲ್ಮೋಸ್ಟ್ 16 ವರ್ಷ ಬಿಟ್ಟು ನಂತರ ನಮ್ಮ ಮಂಗಳೂರು, ಉಡುಪಿ ರೀಜನಲ್ಲಿ ಆಯೋಜಿಸಲಾಗುವ ಒಂದು ಕಾನ್ಫರೆನ್ಸ್ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಅವ್ರು ಹೇಳಿದಾಗೆ 1,000 ಡಾಕ್ಟರ್ನವರು ಬರ್ತಿದ್ದಾರೆ. ಹಾಗೂ ಟ್ರೇಡ್ ಮತ್ತೆ ಅವರ ಫ್ಯಾಮಿಲಿ ಸೇರಿ ಆಲ್ಮೋಸ್ಟ್ ಒಂದು 1,500 ಡೆಲಿಗೇಟ್ಸ್ ಬರ್ತಿದ್ದಾರೆ. ಅವರಿಗೆಲ್ಲ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಮಾಡಿದ್ದೇವೆ. ಹಾಗೂ ಕಾನ್ಫರೆನ್ಸ್ಗಿಂತ ಮುಂಚೆ ಒಂದು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಬಿಹೇವಿಯರ್ ಸೈನ್ಸ್ ಅಂದರೆ, ಈಗ ಬಿಹೇವಿಯರ್ ಸೈನ್ಸ್ ಅಂದರೆ ಜನರು ಹೇಗೆ ಡಾಕ್ಟರ್ಸ್ನವರು ಹೇಗೆ ಪೇಷಂಟ್ನವರೊಟ್ಟಿಗೆ ನಡ್ಕೋಬೇಕು ಅದ್ರ ಬಗ್ಗೆ ಒಂದು ವರ್ಕ್ಶಾಪನ್ನು ನಡೆಸ್ತಿದ್ದೇವೆ. ಇದಕ್ಕಾಗಿ ನಮ್ಮ IIT ಮುಂಬೈದ ಡೈರೆಕ್ಟರ್ ಆಗಿರುವ ರಚನಾ ತಮನ್ಕರ್ ಅಂತ ಒಬ್ಬರು ಫ್ಯಾಕಲ್ಟಿ ಬರ್ತಿದ್ದಾರೆ. ಅದರೊಟ್ಟಿಗೆ ಒಂದಿನ ಮುಂಚೆ ನಾವು 6 ತಾರೀಕಿಗೆ ಸ್ಪೋರ್ಟ್ಸ್ ಅನ್ನು ಕಂಡಕ್ಟಿಂಗ್ ಸ್ಪೋರ್ಟ್ಸ್. ಬಂಟ್ವಾಳ ತಾಲೂಕದ ಮೂಡ ಗ್ರಾಮದ ಭಂಡಾರಿಬೊಟ್ಟು ಶ್ರೀಕೃಷ್ಣ ಮಂದಿರ ಸೇವಾ ಟ್ರಸ್ಟ್, ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಸಮಿತಿ ಬೊಕ್ಕ ಶ್ರೀಕೃಷ್ಣ ಮಾತೃ ಬಳಗದ ಒಟ್ಟು ಸೇರಿಕೆಡು 75ನೇ ವರ್ಷದ ಮಾಸೂಡಿಕೆ ಉಚ್ಚಯ ನಡಪೆರ ಇತ್ತದು ಐತ ಲೆಪ್ಪೋಲೆ ಬಿಡುಗಡೆ ಮಲ್ತದೇರು. ಬಂಟ್ವಾಳ ತಾಲೂಕದ ಮೂಡ ಗ್ರಾಮದ ಭಂಡಾರಿಬೊಟ್ಟು ಶ್ರೀಕೃಷ್ಣ ಮಂದಿರ ಸೇವಾ ಟ್ರಸ್ಟ್, ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಸಮಿತಿ ಬೊಕ್ಕ ಶ್ರೀಕೃಷ್ಣ ಮಾತೃ ಬಳಗದ ಒಟ್ಟು ಸೇರಿಕೆಡು 75ನೇ ವರ್ಷದ ಮಸೂಡಿಕೆ ಉಚ್ಚಯ ನಡಪೆರೆ ಇತ್ತದು ಐತ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತಂಡು. ಟ್ರಸ್ಟ್ದ ಗುರುಕಾರ್ಯರು ನಾರಾಯಣ ಮೂಲಿಯರ್ನ ಗುರುಕಾರ್ ಮೇಡನ್ ಕಾರ್ಯಕ್ರಮ ನಡೆದಿತ್ತು. ಸೆಪ್ಟೆಂಬರ್ 4 ಆಜೆக்கு ಉಚ್ಚಯ ನಡಪೆರೆ ಉಂಡು. 4 ಶುಕ್ರವಾರ ಗಣಹೋಮ, ಬೇತೆ ಬೇತೆ ಕೂಟುಲಡಿದು ಬುಡಂದೆ ಭಜನಾ ಕಾರ್ಯಕ್ರಮ ಬೊಕ್ಕ ಶ್ರೀಕೃಷ್ಣ ದೇವರಿಗೆ ಮಾಪೂಜೆ ನಡಪೆರೆ ಉಂಡು. 5ನೇಕು ಶನಿವಾರ ದೇವೇರ್ನ ಪ್ರತಿಬಿಂಬದ ಶೋಭಾಯಾತ್ರೆ, ಕೃಷ್ಣವೇಷ ಬೊಕ್ಕ ಬೇತೆ ಪಂತುಲು, ಸಭಾ ಕಾರ್ಯಕ್ರಮ ಬೊಕ್ಕ ರಾತ್ರಿ 7 ಯಕ್ಷತೆಲಿಕೆ ಕಾರ್ಯಕ್ರಮ ನಡಪೆರೆ ಉಂಡು. ಆಜಿಕ್ ಐತಾರ ಬೇತೆ ಬೇತೆ ಗೊಬ್ಬುಲು ಬೊಕ್ಕ ಕಲಾಸಂಗಮ ಕೂಟದ ಕಲಾವಿದರಿಡಿದು ಶಿವದೂತೆಗಳಿಗೆ ನಾಟಕ ಪ್ರದರ್ಶನ ಉಂಡು. ಮಂಗಳ ಜ್ಯುವೆಲರ್ಸ್ದ ಯುವರಾಜ್ ಆಚಾರ್ಯ, ದುಂಬುದ ಪುರಸಭೆ ಸದಸ್ಯರು ಜಗದೀಶ್ ಕುಂದರ್ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಇತ್ತೇರು. ತೊಕ್ಕೊಟ್ಟು ಕೈತಲ್ದ ಕೊರಗತನಿಯ ಸೇವಾ ಸಮಿತಿ ಚೆಂಬುಗುಡ್ಡೆ ಕೆರೆಬೈಲ್ಡ್ ಆಟಿಡೊಂಜಿ ಐತಾರ ಮಾತೃ ಭೋಜನ ಕಾರ್ಯಕ್ರಮ ನಡೆತಡು. ಡಾಕ್ಟರ್ ನವೀನ್ ಕೊಡಾಚೆ ಗುರ್ಕಾರ್ಮೆ ಒಯ್ತಿದ್ದರು. ಉಳ್ಳೇಲ ತಾಲೂಕದ ಶ್ರೀ ನಾಗರಕ್ತೇಶ್ವರಿ ಧರ್ಮ ಶಿಕ್ಷಣ ಕೇಂದ್ರ ಕೆರೆಬೈಲು ಗುಡ್ಡೆ ಚೆಂಬುಗುಡ್ಡೆ ವಿಜಯನಗರದ ನಿಲಿಟ್ಟು ಆಟಿಡೊಂಜಿ ಐತಾರ ಮಾತೃಭೋಜನ ಕಾರ್ಯಕ್ರಮ ಕೊರಗತನಿಯ ಸೇವಾ ಸಮಿತಿ ಕೆರೆಬೈಲು ಗುಡ್ಡೆ ನಡೆತಂಡು. ಕಲ್ಲಾಪದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನೋಡು ಪೂಜೆ ಮಲ್ಪನ ಬಾಲಕೃಷ್ಣರಾವ್ ಕೂಟ ಉದಿಪನ ಮಲ್ತದ ಪಾತಿರದು ದೇವೇರ್ನ ಮಿತ್ ಗಟ್ಟಿ ನಂಬಿಕೆ ಉಪ್ಪೋಡು ಬದುಕಡು ಓಯಿಲ್ನ ಸಾಥ್ ಸಾವಲಿಂದು ಪಂಡೇರು.
ಡಾಕ್ಟರ್ ಜಿ ಶಂಕರ್ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಒಡಿಪುದ ಪ್ರಾಧ್ಯಾಪಕರು ಡಾಕ್ಟರ್ ನವೀನ್ ಕೋಣಾಜೆ ಗುರುಕಾರ್ಮ ವಹಿಸಿದ ಪಾತಿರ್ದು ಆರ್ಟಿ ವಿಶೇಷತೆ ಬಗೆಟ್ಟು ವಿವರ ಕೊರಿಯರು. ಕುಡ್ಲ ವಿಶ್ವವಿದ್ಯಾನಿಲಯದ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠದ ಸದಸ್ಯರು ಧನಲಕ್ಷ್ಮಿ ಗಟ್ಟಿ ಕಾರ್ಯಕ್ರಮದ ಬಗೆಟ್ಟು ಪಾತಿರ್ದು ಎಡ್ಡೆಪ್ಪ ಬೈಕೇರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟುದ ಗುರುಕಾರ್ಯರು ಜೀವನ್ ಕುಮಾರ್ ತೊಕ್ಕೊಟ್ಟು ಹಿಂದೂ ಸಂಸ್ಕೃತಿ ವಿಚಾರಧಾರೆಯನ್ನು ದುಂಬುದಿದ್ದು ಪಾತೇರಿಯರು. ಆಟಿ ಕಲೆಂಜನಲಿಕೆ ಆಟಿ ಸೇರಿದು ಮರ್ಯಾದ ತುಳುವೇರಿನ ವಿಶೇಷ ತೆನಸ್ಲಿನ ಅಟ್ಟಿಲ್ ಅರಗನೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಕೊರಗತನಿಯ ಸೇವಾ ಸಮಿತಿ ಗುರುಕಾರ್ಯರು ಪ್ರವೀಣ್ ರೈ, ಉಳ್ಳಾಲ ನಗರಸಭೆ ಸದಸ್ಯರು ರಾಜೇಶ್ ಯುಬಿ, ಹಿಂದೂ ಯುವ ಸೇನೆ ಕೊರಗಜ್ಜ ಶಾಖೆ ಕೆರೆಬೈಲ್ದ ಮರ್ಯಾದಿ ಗುರುಕಾರ್ಯರು ಲೋಕೇಶ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ ಕೆರೆಬೈಲು ಗುರುಕಾರ್ಯರು ವಿಠಲ ಬಂಗೇರ, ಆಟಿಡೊಂಜಿ ಐತಾರ ಪಂಪಣ ಮಾತೃಭೋಜನ ಕೂಟೊಡಿತೇರು. ಈ ಸಮಾರಂಭದಲ್ಲಿ ಭಾಗವಹಿಸಬೇಕಂತಂದರೆ 4 ಜನಗಳು ಯಾವ ರೀತಿ ಕೂಡಿಕೊಂಡು ಬಾಳ್ತಾರೆ, ಯಾವ ಥರ ಮಾಡ್ತಾರೆ, ಯಾವ ಥರ ತಮ್ಮ ಸಂತೋಷ ಹಂಚಿಕೊಳ್ತಾರೆ, ಯಾವ ಥರ ನಾವು ಈ ದೈವದೇವ ಸನ್ನಿಧಿಯಲ್ಲಿ ನಾವು ಭಾಗವಹಿಸಿ ಕೃತಾರ್ಥರಾಗ್ತೇವೆ ಎಂಬ ಅಂಶ ನನಗೆ ಸ್ವಲ್ಪ ಇನ್ನೂ ದೃಢ ಆಯಿತು. ಲಕ್ಷ್ಮೀದೇವಸ್ಥಾನ ಬರ್ತಾರೆ, ಎಲ್ಲ ಮಾಡ್ತಾರೆ, ಇನ್ನೂ ದೃಢ ಆಯಿತು. ಅದಕ್ಕಾಗಿ ಎಲ್ಲರಿಗೂ ಏನಂದರೆ ನಂಬಿಕೆ ಮುಖ್ಯ. ನಾವು ನಂಬಬೇಕು ಅಂದರೆ ಅದು ಅಚಲ ನಂಬಿಕೆ ಇರಬೇಕು. ಆ ನಂಬಿಕೆಯಿಂದ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳೋದು ಈ ದೈವದೇವ ನಂಬೆಯ ಒಂದು ಕ್ರಮದಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಹೆಚ್ಚಿನ ಜೋಕುಲು ಪುರ ಈ ಬಾಲಗೋಕು ಈ ಧಾರ್ಮಿಕ ಶಿಕ್ಷಣ ಕೇಂದ್ರ ನಿಮಗೆ ಮಾತೆಲ್ಲ ಬರೋದು ಮೂಲ ಭಜನೆ ನ್ಯಾಯ ಜೋಕಿನ ವ್ಯಕ್ತಿತ್ವ ವಿಕಾಸನ ಈ ಒಂದು ಬಾಲ ಸಂರಕ್ಷಣೆ ಈ ಧಾರ್ಮಿಕ ಶಿಕ್ಷಣ ಕೇಂದ್ರದ ಮುಖಾಂತರ ನಂತರ ನಮ್ಮ ಮುಂದೆ ಮಾತಾಡಿ ಮಕ್ಕಳು ಮಸ್ತ್ ಪ್ರಯತ್ನ ಬರೋದು ಅಕ್ಲಿಗೆ ಬೇರೆ ಶಾಲೆಗೆ ತಿಕ್ಲಕ್ಕೆ ನಮ್ಮ ಸಂಬಳದಲ್ಲ ಕೊಡ್ತಿದ್ದಾರೆ. ಅಕ್ಕನ ನಾವು ಸೇವೆ ನಕಲಿ ಅಂತ ನಿಲ್ಲೋದು. ಆ ಸೇವೆ ನಿಜವಾದ ಅನನ್ಯ. ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಅಕ್ಲಿಗೆ ಪೂರ ಒಟ್ಟಾದ ಕೈ ಜೋಡಿಸಲು ಆ ಇಲ್ಲಡ ಒಂಜಿ ಪುಂಡಿ ನಿಂಗಲಿಜಿ ಬಂಜಿಗೆ ತಿನಿಯರ ಪೆಲತ್ತರಿ ಸಾಂತನಿ ಪುಲಿಕಟ್ಟೆ ಪಾಡ್ದು ಅವನು ಬೊನ್ನೆಡು ಪಾಡ್ದು ಬೆತ್ತದು ತಿನ್ನೊಂದುಲ್ಲೇರು ಇದು ಆಣಿದ ಕಾಲದ ಒಂಜಿ ಇಲ್ಲೇ ಪಾರ್ದನ ಅಂದು ಏನೊಂದು ಗುರುಕುಲ ಎಲ್ಲ ಎಂಗ ತಂದು ಪುನಗ ಆರಂಜಾತ ಕಡೆ ಪಂಪೆ ಹೇಳ್ತಂದ್ರೆ ಪೆಜ್ಜೊನ್ನ ಇಂಚಿನ ಮಾತ ನಂಬಳಿಗದ ಆಟಿ ಖಂಡಿತವಾಗಲ ಅನಿಷ್ಟತ್ ನಮ್ಮ ಜೋಕುಲೆಗೆ ನಮ್ಮ ಹಿರಿಯಕ್ಕಳು ಮಾತ ತೆರೆಯೊಂದ ಬಾಲಗೋಕುಲನ ಕಲ್ಪನೆ ಧರ್ಮ ಸಂಸ್ಕೃತಿನ ಧರ್ಮ ಸಂಸ್ಕಾರನ ಇನ್ನು ಮಾತ ಒರಿಪಾಗ ಬಂದುಳೆ ಐತ ಒಟ್ಟುಗು ಸನಾತನ ಹಿಂದೂ ಧರ್ಮನು ನಮ್ಮ ಅಪ್ಪಲ್ಲಿ ಎಂಚ ಕಾಪಲಿ. ಪಿವಿಎಸ್ ಕಲಾಕುಂಜ ಇಸ್ಕಾನ್ ಸಂಸ್ಥೆ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಈ ಸರ್ತಿ ಪಿಲಿಕುಳದ ಸ್ಕೌಟ್ಸ್ ಭವನಡು ನಡೆಪೆರೆಯುತ್ತಿದ್ದು ಶತಕೋಟಿ ಹರಿನಾಮ ಜಪಯಜ್ಞ ದೀವೊಂದೆರು. ಕುಡ್ಲ ಇಸ್ಕಾನ್ ಸಂಸ್ಥೆದ ಪಿವಿಎಸ್ ಕಲಾಕುಂಜುಡುಪುನ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೆಟ್ ಸೆಪ್ಟೆಂಬರ್ 3 ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಈ ಸರ್ತಿ ಪಿಲಿಕುಳದ ಸ್ಕೌಟ್ ಭವನಡು ನಡೆಪೆರೆಯುತ್ತಿದ್ದು ಶತಕೋಟಿ ಹರಿನಾಮ ಜಪಯಜ್ಞ ದೀವೊಂದೆರು. ವಿಶೇಷವಾದ ಶ್ರೀಕೃಷ್ಣನ ಭಕ್ತರು ಪಾಲ್ದೆತ್ತೊನಂಚ ವ್ಯವಸ್ಥೆ ಮಲ್ತೈತದು ಹರಿನಾಮ ಮಹಾಮಂತ್ರ ಜಪ ಮಲ್ತದು ಐಡ್ದು ಬೊಕ್ಕ ಜಪತ ಸುತ್ತುಲಿನ ನಿಚ್ಚಲ ವೆಬ್ಸೈಟ್ ಪಾಡ್ನ ಅವಕಾಶ ಇತ್ತದು. ಜನ್ಮಾಷ್ಟಮಿ ಮುಟ್ಟ ಉಂದೇನು ದುಂಬರಿತದು ಅಕೇರಿಗೆ ಭಗವಾನ್ ಶ್ರೀಕೃಷ್ಣಗೆ ಸಮೂಹ ಅರ್ಪಣೆ ಮಲ್ಪೆರುಂಡು. ಇದೆಟ್ಟಿಡು ಇಸ್ಕಾನ್ ಮಂದಿರದ ನಿರಟು ಸುಮಾರು 5,000 ಕೈಪಿಡಿಲೇನು ತಯಾರು ಮಲ್ತದು ಪಟ್ಟದಂಡು. ಸೆಪ್ಟೆಂಬರ್ 3 ಜನ್ಮಾಷ್ಟಮಿದ ಪೊರ್ತುಡು ಪಿಲಿಕುಳ ಸ್ಕೌಟ್ ಭವನಡು ಬೆದ್ರದ ಡಾಕ್ಟರ್ ಮೋಹನ ಆಳ್ವೇರ್ನ ದುಂಬಾಡ್ತಿಟ್ಟು ನಡಪುನ ಕಾರ್ಯಕ್ರಮಟು ಹರಿನಾಮ ವರಿನ ಬೂಕುನು ಕೃಷ್ಣದೇವರಿಗೆ ಅರ್ಪಣೆ ಮಲ್ಪುನು. ಆನಿ ಮಾತೆರ್ಲ ಅನುಗ್ರಹ ಪ್ರಸಾದವನ್ನು ಪಡೆಯೋಲಿಂದು ಸಮಿತಿದ ಯಶವಂತ ಮುಲ್ಕಿ ತಿರಿಪಾದಿರು. ಇಸ್ಕಾನ್ ಸಂಸ್ಥೆ ಒತ್ತುಗುರ್ಕಾರ್ಯರು ಸನಂದನ ದಾಸ ವಿವರ ಕೊರ್ದು ಪ್ರತಿಯೊರಿಲ ಈ ಹರಿನಾಮ ಲೇಖನ ಯಜ್ಞ ಜಪಯಜ್ಞ ಪವಿತ್ರ ಪುಣ್ಯ ಕಾರ್ಯೋಡು ಪಾಲ್ದೆತು ನೋಡೊಂದು ಕೇಂಡುಂಡಿರು. ಯೋಗ ಎನ್ನುವ ಪದ ಯುಜ್ ಎನ್ನುವ ಮೂಲ ಪದದಿಂದ ಬರ್ತದೆ. ಅದರ ಅರ್ಥ ಭಗವಂತನ ಜೊತೆಗೆ ಲಿಂಕ್ ಮಾಡುವುದು. ಲಿಂಕ್ ಯಾವ ರೀತಿಯಲ್ಲಿ ಮಾಡಬಹುದು? ಜೀವಾತ್ಮವನ್ನು ಮತ್ತು ಪರಮಾತ್ಮವನ್ನು ಲಿಂಕ್ ಮಾಡುವ ಪದಕ್ಕೆ ಯೋಗ ಅಂತ ಹೇಳಿ ಕರೀತಾರೆ. ಕೃತೆಯ ಧ್ಯಾಯತೋ ಅಂದರೆ ಭಗವಂತನ ಧ್ಯಾನ ಮಾಡೋದ್ರಿಂದ. ಆಮೇಲೆ ತ್ರೇತಾಯುಗದಲ್ಲಿ ಭಗವಂತನ ಜೊತೆಗೆ ಲಿಂಕ್ ಮಾಡೋದಿದ್ರೆ ನಾವು
ಭಗವಂತನ ಯಜ್ಞಯಾಗಾದಿಗಳನ್ನ ಮಾಡಬೇಕಾಗಿತ್ತು. ಅದೇ ದ್ವಾಪರ ಯುಗದಲ್ಲಿ ಲಿಂಕ್ ಮಾಡುವ ವಿಧಾನ, ನಾವು ದೊಡ್ಡ ದೊಡ್ಡ ದೇವಸ್ಥಾನವನ್ನು ಭಗವಂತನಿಗೆ ಕಟ್ಟಿ ಆಗಮಶಾಸ್ತ್ರದ ಪ್ರಕಾರ ಭಗವಂತನ ಆರಾಧನೆ ಮಾಡೋದು. ಕಲಿಯುಗದಲ್ಲಿ ಭಗವಂತನ ಜೊತೆಗೆ ಲಿಂಕ್ ಮಾಡುವುದು ಹೇಗೆ? ಕಲೋತಧರಿ ಕೀರ್ತನ, ಭಗವಂತನ ನಾಮ ಜಪ ಮಾಡೋದ್ರಿಂದ ತಾವು ಕೂಡ ಕೃಷ್ಣನಿಗೆ ಹೇಗೆ ಪುಲಕಿತ ಮಾಡಬಹುದು ಕಲಿಯುಗದಲ್ಲಿ, ನೀವು ಕೂಡ ಮನೆಯಲ್ಲಿ ಭಗವಂತನ ನಾಮ ಜಪವನ್ನು ಮಾಡಿ ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸುವ ಯೋಜನೆಯನ್ನು ಮಾಡಿಕೊಂಡಿರುವುದು. ಇಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪಿಸುವುದು ಆಮೇಲೆ ಬರೆಯುವುದು ಎರಡನ್ನು ಮಾಡ್ತೇವೆ. ಇಲ್ಲಿ ಶತಕೋಟಿ ಹರಿನಾಮ ಜಪ ಅಂತ, ಅಂದರೆ 100 ಕೋಟಿ ಹರಿನಾಮ ಜಪವನ್ನು ಮಾಡುವಂಥದ್ದು. ಈಗ ಏನಾಗಿದೆ ಅಂದರೆ ಕಲಿಯುಗದಲ್ಲಿ ಭಕ್ತರಿಗೆ ದೇವರನ್ನು ಭಜಿಸುವುದು, ದೇವರ ಧ್ಯಾನ ಮಾಡೋದು ಬಹಳ ಕಷ್ಟ ಆಗಿದೆ. ಈ ವ್ಯವಸ್ಥೆ ಆ ರೀತಿ ಇರೋದ್ರಿಂದ, ಅದರಿಂದಾಗಿ ಈ ಒಂದು ಶತಕೋಟಿ ಹರಿನಾಮ ಜಪದಲ್ಲಿ 2 ರೀತಿಯಲ್ಲಿ ನಮ್ಮ ಭಕ್ತಾದಿಗಳು ಪಾಲ್ಗೊಳ್ಬೋದು. ಒಂದು ಈ ಜಪಮಣಿ 108 ಮಣಿಗಳು ಇರುವಂಥ ಜಪಮಣಿಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಮಹಾಮಂತ್ರ. ಇದನ್ನು 108 ಸಲ ಹೇಳುವಂಥದ್ದು. ಒಂದು ಮಾಲೆ ಪೂರ್ತಿ ಆಗುತ್ತೆ. ದಿವಸಕ್ಕೆ 10 ಸಲ, 50 ಸಲ, 100 ಸಲ ಎಷ್ಟು ಬೇಕಾದರೂ ಬರೀಬೋದು. ಸುಮಾರು 1 ತಿಂಗಳ ಕಾಲ ಇದೆ. ಅಂದರೆ ಬರುವ ಸೆಪ್ಟೆಂಬರ್ 3 ಮತ್ತು 4 ಇದು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಶೇಷವಾಗಿ ಆಚರಿಸ್ತೇವೆ. ಪೊಂಚನೆಕ್ಲು ಸ್ವಂತ ಕೆಲಸದ ಒಟ್ಟಿಗೂ ಸಮಾಜದ ಮರ್ಯಾದಿತ ಸ್ಥಾನ ಪಡೆಯೊಂದು ಪುನವು ಪೆರ್ಮೆಂದು ಜಿಲ್ಲಾ ಬಿಜೆಪಿ ಒರ್ತುಗೂರ್ಕಾರರ್ ತಿಲಕ್ ರಾಜ್ ಕೃಷ್ಣಾಪುರ ಪಂತೆರ್. ಸುರತ್ಕಲ್ ಕೃಷ್ಣಾಪುರದ ಗಾಯತ್ರಿ ವಿಶ್ವ ಬ್ರಾಹ್ಮಣ ಮಹಿಳಾ ಸೇವಾ ಸಮಿತಿದ ದಶಮಾನೋತ್ಸವ ಉದೀಪನ ಮಲ್ತದ 6 ಪಾತೆರಿಯರು. ಸುರತ್ಕಲ್ ಕೃಷ್ಣಾಪುರದ ಶ್ರೀ ಗಾಯತ್ರಿ ವಿಶ್ವ ಬ್ರಾಹ್ಮಣ ಮಹಿಳಾ ಸೇವಾ ಸಮಿತಿದ 10ನೇ ವರ್ಷದಲ್ಲಿ ದಶಮಾನೋತ್ಸವ ಉದೀಪನ ಸಂಘದ ಸಭಾಭವನೋಡು ನಡೆತಂಡೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಒತ್ತುಗೂರ್ಕಾರರು ತಿಲಕ್ರಾಜ್ ಕೃಷ್ಣಾಪುರ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ಸಮಾಜಕ್ಕೂ ಬೋಡಾಯಿನ ಕೆಲಸ ಕಾರ್ಯಗಳು ಆಂಜಲನ ಒಟ್ಟುಗೂ ಪೊಂಜೋಳು ಸೇರನ್ನೋವು ಎಡ್ಡೆ ಸಂಗತಿ. ಪೊಂಜನಕ್ಲು ತನ್ಕಳಿನ ಸ್ವಂತ ಕೆಲಸ ಕಾರ್ಯೊಡ್ದು ಸಮಾಜೋಡ್ಲ ಮರ್ಯಾದಿತ ಸ್ಥಾನ ಪಡೆಯೊಂದು ಪುನವು ಪೆರ್ಮೆ ಎಂದು ಬಂದಿರು. ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರು ಲಕ್ಷ್ಮೀಶೇಖರ ದೇವಾಡಿಗ ದಶಮಾನೋತ್ಸವ ಗುರುತು ಮೊರ ಬಿಡುಗಡೆ ಮಂತಿರು. ಶ್ರೀ ಗಾಯತ್ರಿ ವಿಶ್ವ ಬ್ರಾಹ್ಮಣ ಮಹಿಳಾ ಸೇವಾ ಸಮಿತಿ ಗುರ್ಕಾರ್ದಿ ಆಶಲತಾ ಸೀತಾರಾಮ ಆಚಾರ್ಯ ಗುರ್ಕಾರ್ಮ ವಹಿಸಿದ್ದರು. ಕುಡ್ಲದ ರಥಬೀದಿ ಮಹಿಳಾ ಸೇವಾ ಸಮಿತಿ ಗುರ್ಕಾರ್ದಿ ಅರುಣಾ ಸುರೇಶ್, ಸುರತ್ಕಲ್ ಮಹಿಳಾ ಸೇವಾ ಸಮಿತಿ ಗುರ್ಕಾರ್ದಿ ಸವಿತಾ ಜಗದೀಶ್ ಆಚಾರ್ಯ, ಪಣಂಬೂರು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಗುರ್ಕಾರ್ಯರು ಸುಧಾಕರ ಆಚಾರ್ಯ ಕುತ್ತಿತ್ತೂರು ಮಲ್ಲಬಿನಿರಾದ್ ಕಾರ್ಯಕ್ರಮ ಇಟ್ಟರು. ಇವತ್ತಿನ ಕಾಲದಲ್ಲಿ ಸಂಸ್ಕಾರ ಯಾಕೆ ಬೇಕು ಅನ್ನೋದನ್ನ ಬಹುಶಃ ನಾವು ಕಳೆದ ಕೆಲವು ದಿನಗಳಲ್ಲಿ ನಾವು ನೋಡಿದ್ದೇವೆ. ಜೆನ್ಸಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಇವತ್ತು ನಮ್ಮ ಯುವಕರ ಯುವತಿಯರ ಬಾಯಲ್ಲಿ ಬರುವಂತಹ ಒಂದು ಶಬ್ದಗಳು ಅಥವಾ ಅವರ ವರ್ತನೆಗಳು ಇದೆಲ್ಲವೂ ಯಾವ ಕಾರಣಕ್ಕೋಸ್ಕರ ಆಗಿದೆ ಅಂತ ಆಗ್ತಾ ಇದೆ ಅಂತ ಹೇಳಿದ್ರೆ ಸಂಸ್ಕಾರದ ಕೊರತೆಯಿಂದ ಹಾಗೆ ಆಗ್ತದೆ. ದೇಶದ ಬಗ್ಗೆ ಕೇವಲ ನಾನು ಅನ್ನುವಂಥ ಸ್ವಾರ್ಥವನ್ನ ಮಾತ್ರ ಇಟ್ಟುಕೊಂಡಿರೋ ಕಾರಣಕ್ಕೋಸ್ಕರ ದೇಶದ ಬಗ್ಗೆ ಯಾವುದೇ ಯೋಚನೆ ಇಲ್ಲದೆ ನನ್ನ ಸ್ವಂತದ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದಾಗ ಅಂತಹ ಮಾತುಗಳು ಅಂತಹ ಸಂಸ್ಕಾರಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತು ನೀವೇನು 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಈ 10 ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ತಲುಪಿದಾಗ ಒಂದಷ್ಟು ಸಂಸ್ಕಾರದ ಭಾಗ ಕೂಡ ಸಹಜವಾಗಿ ಅವರಲ್ಲಿ ಬೆಳೆಯುವಂತಹ ವ್ಯವಸ್ಥೆಗಳು, ಅದು ಹರಿಕಥೆ ಇರಬಹುದು, ದುರ್ಗಾ ನಮಸ್ಕಾರ ಪೂಜೆ ಇರಬಹುದು, ಕ್ಷೇತ್ರ ದರ್ಶನ ಇರಬಹುದು, ಸರ್ವತೋಮುಖವಾಗಿರ್ತದೆ, ಧಾರ್ಮಿಕ ಇರಬಹುದು, ಸಾಂಸ್ಕೃತಿಕ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಯೋಚನೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಹಳಷ್ಟು ಸಂತೋಷ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರವನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಗರಡಿ ಕೇಸರಿ ಘಟಕ ಬೊಕ್ಕ ಲಾಡಿ ಬಾಯ್ಸ್ ಬೆದ್ರದ ನಿಲೆಟ್ ಲಾಡಿ ಡೊಂಜಿ ಕೇಸರದ ಗುಂಪು ಕಾರ್ಯಕ್ರಮ ಬೆದ್ರದ ಲಾಡಿ ಅಣ್ಣರ ಬೊಟ್ಟು ಕಂಡುಡು ನಡೆತಂಡು. ಗರಡಿ ಕೇಸರಿ ಘಟಕ ಬೊಕ್ಕ ಲಾಡಿ ಬಾಯ್ಸ್ ಬೆದ್ರದ ನಿಲೆಟ್ ಲಾಡಿ ಡೊಂಜಿ ಕೇಸರದ ಗುಂಪು ಕಾರ್ಯಕ್ರಮ ಬೆದ್ರದ ಲಾಡಿ ಅಣ್ಣರ ಬೊಟ್ಟು ಕಂಡುಡು ನಡಪಾದಿತ್ತಿರು. ಶ್ರೀ ಕ್ಷೇತ್ರ ಕರಿಂಜದ ಶ್ರೀ ಮುಕ್ತಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದೀಪನ ಮಲ್ತದು ಎಡ್ಡೆಪ್ಪು ಬಯಕೆರು. ಬೇತೆ ಬೇತೆ ಕ್ಷೇತ್ರೊಳೆಡು ಸಾಧನೆ ಮಲ್ತನ ಬರವು ಕಲ್ಪನಕ್ಲಿಗೆ ಬೊಕ್ಕ ಊರದ ಹಿರಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ನ್ಯೂ ವೈಬ್ರೆಂಟ್ ಕಾಲೇಜದ ಟ್ರಸ್ಟಿ ಶರತ್ ಗೋರೆ, ಸಂತೋಷ್ ಕುಮಾರ್ ಹೆಗ್ಡೆ ಮುಚ್ಚೂರು, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯಂತಿರು ರಂಜಿತ್ ಪೂಜಾರಿ ಕಾರ್ಯಕ್ರಮ ಇಟ್ಟಿದ್ದೇರು.
ಮುಂದಿನ ಇನಿತ ತುಳು ಸುದ್ದಿಲು ಸೊಲ್ಮೆಲು.